ಶಕ್ತಿ ಎಂಚಿನಾಂದು ಲೋಕಗು ತೋಜಾಯಿನರು ಓರಿ ಸ್ವಾಮಿ ವಿವೇಕಾನಂದರು ನನೋರಿ ಅಟಲ್ ಬಿಹಾರಿ ವಾಜಪೇಯಿ ಉಳ್ಳಾಲ ಉಳಿಯದ ಉಳ್ಳಲ್ದಿ ಧರ್ಮರಸೇನ ಕ್ಷೇತ್ರದ ಮಾಜಿ ಗುರುಕಾರ್ಯರು ಯುಎಸ್ ಪ್ರಕಾಶ್ ಮಂತಿರು ಉಳ್ಳಾಲ ಶಾರದಾನಿಕೇತನ ನಡತಿನ ವಾಜಪೇಯಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಆರು ಪಾತಿರಿಯರು ಉಳ್ಳಾಲ ಶಾರದಾನಿಕೇತನಡು ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು ಬೇತೆ ಬೇತೆ ವಲಯೊಳನ ನಾಯಕರು ಇತ್ತದು ವಾಜಪೇಯಿಯರ್ನ ಪಟಕ್ ಪುರ್ಪ ಪಾಡ್ದು ಶ್ರದ್ಧಾಂಜಲಿ ಸಂದಾಯರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ನಾಯಕನಾದರೆ ಯಾವ ರೀತಿಯಾಗಿ ಬೆಳಗಬಲ್ಲ ಅಂತ ತೋರಿಸಿಕೊಟ್ಟಂಥ ವಾಜಪೇಯಿಯವರು ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸೇನ ಕ್ಷೇತ್ರದ ಮಾಜಿ ಗುರುಕಾರ್ಯರು ಯುಎಸ್ ಪ್ರಕಾಶ್ ಪಾತಿರ್ದು ಇಡೀ ಲೋಕಗೆ ಪೊಲಬಿತ್ತಿನ ವ್ಯಕ್ತಿ ವಾಜಪೇಯಿ ಆದಿತ್ಯರು ಲಾಲ್ ಬಹದ್ದೂರ್ ಶಾಸ್ತ್ರಿನ ಜೈ ಜವಾನ್ ಜೈ ಕಿಸಾನ್ ಪಂಪನ ಘೋಷಣೆ ಬರ್ಪುನ ಸೈನಿಕ ಬೊಕ ರೈತನ ಶಕ್ತಿ ಎಂಚಿನ ಅಂದು ತೋಜಾದು ಅಟಲ್ ಬಿಹಾರಿ ವಾಜಪೇಯಿ ಭಾರತದ ಶಕ್ತಿನ ಲೋಕಗು ತೋಜಾಯ್ನ ಇರುವೆರಡು ಓರಿ ಸ್ವಾಮಿ ವಿವೇಕಾನಂದರು ನನೋರಿ ವಾಜಪೇಯಿ ಎಂದು ಪಂಡಿರು. ಶಾಸ್ತ್ರಿಗೆ ಹೇಳಿದ್ರು ಜೈ ಜವಾನ್ ಅಂತ ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ನಮ್ಮ ಶಕ್ತಿ ಎಷ್ಟಿದೆ ಅದನ್ನು ಶಾಂತಿಗೆ ಉಪಯೋಗಿಸ್ತೇವೆ ಅಂತ ಹೇಳಿ ಪ್ರೋಕ್ರಾಮ್ನಲ್ಲಿ ಅಣುವಸ್ತ್ರ ಅದರ ಒಂದು ಪ್ರಯೋಗವನ್ನು ಮಾಡಿ ಇಡೀ ಜಗತ್ತಿಗೆ ನಾವು ಭಾರತದಲ್ಲಿ ಕೂಡ ನಾವು ಶಕ್ತಿಶಾಲಿ ಆಗ್ತೇವೆ. ಆ ಶಕ್ತಿಯನ್ನು ನಾವು ಶಾಂತಿಗಾಗಿ ಮಾತ್ರ ಉಪಯೋಗಿಸ್ತೇವೆ ಒಂದು ನಾನುಡಿಯನ್ನು ಹೇಳಿ ಆ ಜಗತ್ತಿಗೆ ನಮ್ಮ ಆಧ್ಯಾತ್ಮಿಕ ಮತ್ತು ರಾಜಕೀಯವನ್ನು ಎರಡರ ಶಕ್ತಿಯನ್ನು ಇಡೀ ಜಗತ್ತಿಗೆ ತೋರಿಸಿದ ಮಹಾನ್ ವ್ಯಕ್ತಿಗಳಿದ್ದರೆ ನನ್ನ ದೃಷ್ಟಿಯಿಂದ ಸ್ವಾಮಿ ವಿವೇಕಾನಂದ ಮತ್ತು ಅದಕ್ಕೆ ಸರಿಸಮಾನದ ಶ್ರೀ ವಾಜಪೇಯಿ ಅವರು. ಶಾರದಾನಿಕೇತನದ ಗುರುಕಾರ್ಯರು ಶ್ರೀಕರ ಕಿಣಿ ಬೊಕ ಬಿನ್ನಿರು ಪಾತಿರ್ದು ವಾಜಪೇಯಿಯರನ್ನು ನೆಂಪು ಮಲ್ತೊಂಡಿರು. 13 ವರ್ಷ ಪ್ರಾಯವಾದ ಅಂದರೆ 1937ರಲ್ಲಿ ತಾನು ವಿದ್ಯಾರ್ಥಿಯಾಗಿದ್ದಾಗ ವಾಜಪೇಯಿಯವರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕ ಆಗಿ ಆನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸಕ್ರಿಯವಾಗಿ ದುಡಿದಂಥ ಧೀಮಂತ ವ್ಯಕ್ತಿ ವಾಜಪೇಯಿಯವರು ಬಹಳಷ್ಟು, ಯಾಕೆಂದರೆ ಅವರ ಒಂದು ಉನ್ನತ ವ್ಯಕ್ತಿತ್ವ ಭಾಜಪ ಅದು ಬೇರೆ ವಿಷಯ. ಎಲ್ಲ ವಿರೋಧ ಪಕ್ಷದವರಾಗಿ ಈವನ್ ನಾನು CNN ಚಾನಲ್ಸ್ ನೋಡಿದೆ, ಇಂಗ್ಲೆಂಡಲ್ಲಿ ಆಗಲಿ ಅಮೇರಿಕಾದಲ್ಲಿ ಆಗಲಿ ರಾಷ್ಟ್ರ ಧ್ವಜವನ್ನು ಅರ್ಧಕ್ಕೆ ಇಳಿಸಿ ಅವರಿಗೆ ಗೌರವ ಸೂಚಿಸಿದ್ದಾರೆ. ಅವರೇನು ಈಗ ಕರೆಂಟ್ ಪ್ರೈಮ್ ಮಿನಿಸ್ಟರ್ ಅಲ್ಲ, ಪಾಸ್ಟ್ ಪ್ರೈಮ್ ಮಿನಿಸ್ಟರ್ ಆದರೂ ಸಹ ಅತ್ಯುನ್ನತ ಗೌರವವನ್ನು ಅವರಿಗೆ ಕೊಟ್ಟಿದ್ದಾರೆ. ಯಾಕಂದರೆ ಒಂದು ದೇಶದ ರಾಷ್ಟ್ರ ಧ್ವಜವನ್ನು ಅರ್ಧಕ್ಕೆ ಇಳಿಸುವುದಂದ್ರೆ ಅದು ಸಹ ವಿದೇಶದಲ್ಲಿ, ಭಾರತದಲ್ಲಿ ಹೇಗಾಯ್ತು, ವಿದೇಶದಲ್ಲಿ ಬಹಳಷ್ಟು ರಾಷ್ಟ್ರಗಳು ಅವರ ದೇಶದ ಧ್ವಜವನ್ನು ಅರ್ಧಕ್ಕೆ ಇಳಿಸಿ ಗೌರವವನ್ನು ಸೂಚಿಸಿದ್ದಾರೆ. ಸುಬ್ಬನಾಯ್, ರವೀಂದ್ರರಾಜ್ ಉಳ್ಳಾಲ, ಲಕ್ಷ್ಮಣ್ ಟೈಲರ್, ಬಾಬು ಬಂಗೇರ ಪಾಲ್ದೆ ತುಂಡಿರು. ಭಾರತ್ ಉಳ್ಳಾಲ ಸಭೆ ಸುಧಾರಿಕೆ ಮಲ್ತಿರು.